ಮಂಗಳೂರಿನ ಕುದ್ರೋಳಿಯ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಮಹೋತ್ಸವವು ಫೆಬ್ರವರಿ 21ರಿಂದ ಫೆಬ್ರವರಿ 28ರವರೆಗೆ ನಡೆಯಲಿದೆ. ಶ್ರೀ ಕ್ಷೇತ್ರದಲ್ಲಿ ಇಂದಿನಿಂದ ಆರಂಭಗೊಂಡು ಫೆಬ್ರವರಿ 28ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಪ್ರತಿದಿನವೂ ಭಜನಾ ಕಾರ್ಯಕ್ರಮ, ಮಹಾಪೂಜೆ, ಬಲಿ ಉತ್ಸವ, ಶಯನೋತ್ಸವ, ಪಂಚಾಮೃತ ಅಭಿಷೇಕ, ರಥೋತ್ಸವ ನಡೆಯಲಿದೆ. ಫೆಬ್ರವರಿ 26ರಂದು ಸೇವಾ ರಥೋತ್ಸವ, ವಿಷ್ಣು ಬಲಿ ಉತ್ಸವ ಮತ್ತು ರಥೋತ್ಸವ, ಶಿವಬಲಿ, ಮಹಾಶಿವರಾತ್ರಿ ಜಾಗರಣೆ ಬಲಿ, ಕಟ್ಟೆಪೂಜೆ, ಕೆರೆದೀಪ, ಮಂಟಪ ಪೂಜೆ ನಡೆಯಲಿದೆ. ಕುದ್ರೋಳಿ ಕ್ಷೇತ್ರದ ಖಜಾಂಚಿ ಪದ್ಮರಾಜ್ ಆರವರು ಕ್ಷೇತ್ರದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಸರ್ವರಿಗೆ ಆದರದ ಸ್ವಾಗತವನ್ನು ಕೋರಿದರು. ಜಗತ್ತಿಗೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶ ಕೊಟ್ಟ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂತಹ ಶ್ರೀ ಗೋಕರ್ಣನಾಥ ಕ್ಷೇತ್ರ ಇದರ ವಾರ್ಷಿಕ ಉತ್ಸವ, ಹಾಗೆ ಜಾತ್ರಾ ಮಹೋತ್ಸವ, ಹಾಗೆ ಮಹಾರಾತ್ರಿ ಉತ್ಸವ, ಶಿವರಾತ್ರಿ ಮಹೋತ್ಸವ ಇವತ್ತಿನಿಂದ ಆರಂಭಗೊಂಡಿದೆ. ವರ್ಷವಾದಿ ಜಾತ್ರೆ ಇವತ್ತು ಈಗಾಗಲೇ ಬೆಳಿಗ್ಗೆ ಗುರು ಪ್ರಾರ್ಥನೆ, ಹಾಗೆ ಹವನ, ಹಾಗೆ ಇದು ನಮ್ಮ ಧ್ವಜಾರೋಹಣದೊಂದಿಗೆ ಈಗಾಗಲೇ ಆರಂಭಗೊಂಡಿದೆ. ಈಗ ದೇವರಿಗೆ ಮಹಾ ಅಭಿಷೇಕ ಹಾಗೆ ಮಹಾಪೂಜೆ ಜರಗಲಿಕ್ಕಿದೆ. ನಂತರ ಅನ್ನ ಸಂತರ್ಪಣೆ ಇದೆ. ಸಂಜೆ 8 ಗಂಟೆಗೆ ಸರಿಯಾಗಿ ಮಹಾಪೂಜೆ ಉತ್ಸವಗಳು ಜರಗಲಿಕ್ಕಿದೆ. ಇದು ನಿರಂತರವಾಗಿ 27ನೇ ತಾರೀಕಿನವರೆಗೂ ಜರಗಲಿಕ್ಕಿದೆ. ವಿಶೇಷವಾಗಿ 26ನೇ ತಾರೀಕಿಗೆ ಮಹಾಶಿವರಾತ್ರಿ ಉತ್ಸವ, ರಥೋತ್ಸವ ಕೂಡ ಜರಗಲಿಕ್ಕಿದೆ. 27ನೇ ತಾರೀಕಿಗೆ ಮಹಾ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ. ನಂತರ ಆವೃತ ಸ್ಥಾನ ಹಾಗೆ ಓಕುಳಿ ಇದು ಕೂಡ 28ನೇ ತಾರೀಕಿಗೆ ಬೆಳಿಗ್ಗೆ ಆರಂಭಗೊಂಡು 28ರ ಮಧ್ಯಾಹ್ನದ ಒಳಗಡೆ ಎಲ್ಲ ಕಾರ್ಯಕ್ರಮಗಳು ಸಮಾಪ್ತಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಬಂದು ಪ್ರಸಾದವನ್ನು ಸ್ವೀಕರಿಸಿ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ಗೋಕರ್ಣನಾಥ ಕ್ಷೇತ್ರ ಆಡಳಿತ ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.